ಜೆಎಸ್ಡಬ್ಲ್ಯೂ ಎಂಜಿ ಮೋಟಾರ್ಸ್ ಇಂಡಿಯಾದ ನೂತನ ಇವಿ ಕಾರು ಸಿಯುವಿ ಜಿಎಸ್ ವಿನ್ಸರ್ಸ್ ಅನ್ನು ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ನಗರದ ಕೂಳೂರಿನಲ್ಲಿರುವ ಶೋರೂಮ್ ಜುಬಿಲೆಂಟ್ ಮೋಟಾರ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಮುಖ್ಯ ಅತಿಥಿಯಾಗಿದ್ದು ನೂತನ ಕಾರನ್ನು ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಕಾಮತ್, ಹೆಸರಾಂತ ಕಾರು ಬ್ರ್ಯಾಂಡ್ ಆಗಿರುವ ಎಂಜಿಗೆ 100ಕ್ಕೂ ಅಧಿಕ ವರ್ಷಗಳ ಇತಿಹಾಸವಿದ್ದು ಈಗ ವಿನ್ಸರ್ ಲಾಂಚ್ ಆಗುತ್ತಿರುವುದು ಖುಷಿ ತಂದಿದೆ ಎಂದು ತಿಳಿಸಿದರು. ಇದೇ ವೇಳೆ ಜುಬಿಲೆಂಟ್ ಮೋಟಾರ್ಸ್ ಸಿಇಒ ಸುನಿಲ್ ಪೈ ಮಾತನಾಡಿ, ನೂತನ ಕಾರಿನ ಬಗ್ಗೆ ಮಾಹಿತಿ ನೀಡುತ್ತಾ, ಇಂದು ವಾಹನಗಳಿಂದ ಮಾಲಿನ್ಯ ಹೆಚ್ಚುತ್ತಿರುವ ಪರಿಸ್ಥಿತಿಯಲ್ಲಿ ವಿನ್ಸರ್ ಇವಿ ಕಾರು ಗ್ರಾಹಕರಿಗೆ ಉತ್ತಮ ಅನುಭವ ನೀಡಲಿದೆ. ಕಾರು ಬಿಡುಗಡೆಗೆ ಮೊದಲೇ ಅದನ್ನು ಕೇವಲ ಅಂತರ್ಜಾಲದಲ್ಲಿ ವೀಕ್ಷಿಸಿ 30ರಷ್ಟು ಮಂದಿ ಬುಕ್ ಮಾಡಿದ್ದಾರೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಚಲನಚಿತ್ರ ನಟರಾದ ನವೀನ್ ಟಿ ಪಡೀಲ್, ಅರವಿಂದ್ ಬೋಳಾರ್, ದೈಜಿವರ್ಲ್ಡ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ವಾಲ್ಟರ್ ನಂದಳಿಕೆ, ಕಾರ್ಪೊರೇಟರ್ಗಳಾದ ಅನಿಲ್ ಕುಮಾರ್ ಕದ್ರಿ, ಮನೋಹರ್ ಶೆಟ್ಟಿ, ಎಂಜಿ ದಕ್ಷಿಣ ಮುಖ್ಯಸ್ಥ ಪಾಕ್ಷಲ್ ಶಾ, ಎಂಜಿ ಜುಬಿಲೆಂಟ್ ಮೋಟಾರ್ಸ್ ಉಪಾಧ್ಯಕ್ಷ ವಿಜಯ್ ಮಂದಣ್ಣ, ಮಾರಾಟ ಮುಖ್ಯಸ್ಥ ರಾಕೇಶ್ ವರ್ಮಾ ಮುಂತಾದವರು ಉಪಸ್ಥಿತರಿದ್ದರು. All the officials of MG showroom. ಸುನೀಲ್ ಸರ್ ಅವರ ಮಾತುಗಳನ್ನು ಬಹಳ ಗಮನವನ್ನು ಕೇಳಿದೆ ಸರ್. 3 ವಿಷಯಗಳು. ಒಂದು, ಹೆಂಡತಿಯ ಮುಖ ನೋಡದೆ ಮದುವೆ ಆದದ್ದು, ಫೋಟೋ ನೋಡಿ, ಕೇವಲ ಫೋಟೋ ನೋಡಿ ಅದಕ್ಕೊಂದು ಅಪ್ರಿಷಿಯೇಟ್ ಮಾಡಬೇಕು. ಹಾಗೆಯೇ ಈ ಕರೆಕ್ಟಾಗಿ ಗಾಡಿ ನೋಡದೆ 30 ಜನರು ಬುಕ್ ಮಾಡಿದ್ದಾರೆ. ಇವತ್ತಿನ ಕಾಲ ಹೇಗೆಂದರೆ, ಜನರು ಇನ್ಸ್ಟಾಗ್ರಾಮ್ನ ಪ್ರೊಫೈಲ್ ಪಿಕ್ಚರಲ್ಲಿ ಇರುವಷ್ಟು ಚಂದ ಕೂಡ ಇರುವುದಿಲ್ಲ, ಅಥವಾ ಆಧಾರ್ ಕಾರ್ಡ್ನಲ್ಲಿರುವಂಥ ಫೋಟೋದಲ್ಲಿ ಅಷ್ಟು ಕೆಟ್ಟದಾಗಿ ಕೂಡ ಇರುವುದಿಲ್ಲ. ಇದು ಒಂದು ನಾವು ಗಮನವಿಟ್ಟು ಕೇಳಬೇಕು. ಅದಕ್ಕೆ ನಿಮಗೆ ನಂಬಿಕೆ ಇದೆ MG ಮೇಲೆ, ಹಾಗಾಗಿ ನೀವು ಕಣ್ಣು ಮುಚ್ಚಿ ಅದನ್ನು ಬುಕ್ ಮಾಡಿದ್ರಿ. ಮತ್ತು ಇನ್ನೊಂದು ಹೇಳಿದ್ದೀರಿ ಸರ್, ನೀವು ಈ ಬ್ಯಾಟ್ರಿ ಲೈಫ್ ಟೈಮ್ ಯಾರೋ ಹೇಳ್ತಾರೆ, ನಮ್ದ ಗಾಡಿ ಅದು ಹೇಳಿಲ್ಲ ನೀವು. ಅದೊಂದು ಕ್ಲಾರಿಟಿ ಬೇಕು ಸರ್, ಅಲ್ವಾ? ಏನೇ ಇರಲಿ, ಗಾಡಿ ಓನರ್ ಇದು ಏನೇ ಇರಲಿ, 104 year old MG ಬ್ರ್ಯಾಂಡ್ ಮಂಗಳೂರಲ್ಲಿ ಇಷ್ಟೊಂದು ಪಾಪ್ಯುಲರ್ ಇದೆ. ಏನು ಬುಕಿಂಗ್ನ ರಿಜಿಸ್ಟ್ರೇಷನ್ ಮಾಡುವುದಕ್ಕಿಂತ ಮುಂಚೆನೇ 30 ಕಾರ್ ಸೇಲ್ ಆಗಿದ್ರೆ, ಮುಂದೆ ಅನೌನ್ಸ್ಮೆಂಟ್ ಆಗಿದೆ ಎಷ್ಟು ಕಾರ್ ಸೇಲ್ ಆಗಬಹುದು. ಡೆಫಿನೆಟ್ಲಿ ಇಟ್ ಈಸ್ ವೆರಿ ಗುಡ್ ನ್ಯೂಸ್ ಫಾರ್ ಆಲ್ ಆಫ್ ಅಸ್, ಫಾರ್ ಮ್ಯಾಂಗ್ಳೂರ್ ಇಕಾನಮಿ ಮತ್ತು ಆಲ್ ಆಫ್ ಅಸ್ ಮ್ಯಾಂಗ್ಳೂರಿಯನ್ಸ್. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮಾತೆಲ್ಲ ಸೇರ್ತಾರೆ ಅನ್ಕೊಂಡ್ರೆ ಮುಪ್ಪ ಗಾಡಿ నేను తుండే బుక్ కాకపోతున్నాను ఇతనే బుక్ ಮಾಡ್ಕೊಂಡೆ ಎಂಜ ಮತ್ತು ಕಾಮಿಡಿ ಬರುವಂತ ಪಂಜಿನ ಬಾಲ ಪುನರನೆ ಶಾಲೆಗೆ ಅಡ್ಮಿಷನ್ ತೆಗೆದುಕೊಳ್ಳಿ ಮೂಲ ಅಂತೆ ಲಾಪುಣ ಸ್ಥಿತಿ ಉಂಟು. ಮಗ ಏನಾದ್ರು ಮಾಡಿದ್ರೆ ಗಾಡಿ ತುಂಬಾದ್ರೆ ಬುಕ್ ಮಾಡ್ತಾರೆ, ಒಣ್ಣು ತುಂಬಾದ್ರೆ ನೀವು ಆಗಿ ಮಗ ಎಲ್ಲ ಡೈವರ್ಸ್ ಆಗಿ ಅವನು ನೆನಪದಿಲ್ಲ ಪೂರ ಪಂಪುಣ ನಾಳೆ ಇದ್ದಿನ ಗಾಡಿ ಬೇಗ ಬೇಗ ಮಗ ಬೊಮ್ಮದ ಗಾಡಿ ಮಗ ಬರೋದು ಪ್ರತಿ ಒಳ್ಳೆಯ ಗಾಡಿ ಎದುರು ಪ್ರತಿ ಒಂದು ಇಲ್ಲ ಜನ ಎತ್ತೊಂದಾಗಲೇ ಮಾತ್ರ ಎಲ್ಲ ಗಾಡಿ ಉಂಟು. ದುಂಬುದಾಗ ಒಳ್ಳೆ ಅಪ್ಪನಾಗಿ ಏನೇನೋ ಜೋಕು ಇದ್ದಲ್ಲ ಕಾರು ನೀರ ಜಾಗನೇ ಪರ್ಚೇಸ್ ಬಂತು ನಿಜವಾಗ ಇತ್ಯಾದಿ ಚಾರ್ಜ್ ಒಂದು 2 ಜೋಕು ಕುಣಿ ಹಾಕಿ ಗಾಡಿ ಹಾಕು. ಆಡ ವಿಶೇಷತೆ ನಾನು ಕೇಳಿದ ನೆತ್ತ ಮೆತ್ತೆ ಗಾಡಿಗೆ ಮತ್ತೆ ನಂಬಿಕೆ ಆರು ಬೇಗ ಬೇಗ ಮೂರು ಬಂದಿದೆ ಅಲ್ಲಿ ನಗರ ಪಾಲಿಕೆ ಏರ್ಪಡಿನ ತಯಾರಿಸಿ
ನಾನು ಇನ್ನೋಗ್ರೇಷನ್ ಮಾಡ್ಪಾಯ್ತು ಅವು ಒಂದು ಒಳ್ಳೆಯ ಬುಕ್ ಮಾಡಿ ಒಬ್ಬ ಹೆಂಗೋ ನೀ ಧೈರ್ಯ ಉಂಟು ಎನ್ನ ಜೋಡಿ ನೀ ಗಾಡಿ ಪರ್ಚೇಸ್ ಮಾಡ್ಕೊಂಡಂತ ಅಲ್ಟ ಸಕ್ಸಸ್ ಉಂಟು ಒಂದು ನವೀನಿ ಪಡೆಯಲು ಒಂದು ಗಾಡಿ ಬುಕ್ ಮಾಡ್ತೇನೆ. ಗಾಡಿ ಬರೇ ಯೂಟ್ಯೂಬಲ್ಲಿ ಮತ್ತೆ ಇಂಟರ್ನೆಟ್ ಅಲ್ಲಿ ನೋಡಿಕೊಂಡು ಗಾಡಿ ಬುಕ್ ಮಾಡಿದ್ದಾರೆ. ನನ್ನ ಗಾಡಿ ಬೇಕು, ಈ ಗಾಡಿ ನಾನು ಪರ್ಚೇಸ್ ಮಾಡಬೇಕು ಅಂತ. ಸೊ ದೇರ್ ಆರ್ 30 such customers and in Bangalore we have the dealership. ನಮ್ಮ ಹತ್ರ MG dealership ಇದೆ. The last count is there are 900 customers who have booked the car. Even they saw the car just few days back, and we already have 900 bookings, and the official booking starts only on 3rd of October. So this car is getting huge response. ನಾನು ಮೊನ್ನೆ ಬೆಂಗಳೂರಲ್ಲಿ ಹೇಳಿದೆ, ಬೆಂಗಳೂರು ಒನ್ ಟೈಮ್ ಅಲ್ಲಿ ಯೂಸ್ ಟು ಕಾಲ್ ಆಸ್ ಗಾರ್ಡನ್ ಸಿಟಿ, ಇವತ್ತು ಸಿಲಿಕಾನ್ ಸಿಟಿ. ಬದುಕೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ, ಅಷ್ಟು ಪೊಲ್ಯೂಷನ್. ಮಂಗಳೂರು ಕೂಡ ಅದೇ ತರ ಹೋಗ್ತಾ ಇದೆ ಸರ್. ಪೊಲ್ಯೂಷನ್ ಕಮ್ಮಿ ಮಾಡೋದಕ್ಕೋಸ್ಕರ we have this solution from MG, which is the pure electric car which does not pollute, and this is not the first car from MG which is pure electric. We have launched a small car for city like Bangalore and Mangalore to avoid traffic. Comet anta 2-door car, such a cute car, pure electric. And today I am proud to stand here and launch or getting ready to launch the new car, the Windsor EV. And I am sure once you see the car, maybe those who have booked one car will book 2 cars today. That's the expectation that I have. So those of you who have booked, please kindly book the second car. And those who have not booked the car, please book your car today, because there will be a huge waiting period. The advantage of booking the car today, lifetime warranty on the battery. Lifetime warranty, unlimited kilometers, sir. And ಇದಕ್ಕೆ ಪೆಟ್ರೋಲ್ ಗಾಡಿ ಕೊಟ್ಟರೆ ಐದು ಪೆಟ್ರೋಲ್ ಇಂಜಿನಿಯರಿಂಗ್ ಲೈಫ್ ಟೈಮ್ ವಾರಂಟಿ ಮಾಡ್ತಾರೆ. ಅಂಚ ಸರ್. Okay. Second, we are giving 1 year free charging. 1 year free charging of your car. You take the car to the public. For example, I have a charger here. ಒಂದು ಬ್ರ್ಯಾಂಡ್ ಅದು MG. ಇವತ್ತು ಮಾರಿಸ್ ಗ್ಯಾರೇಜ್ನ ಒಂದು ನೂತನವಾದಂಥ ವಿನ್ಸರ್ EV ಬ್ರ್ಯಾಂಡನ್ನು ಎಲ್ಲ ಗೌರವಾನ್ವಿತ ಗಣ್ಯರ ಸಮ್ಮುಖದಲ್ಲಿ ಇವತ್ತು ಮಂಗಳೂರಿಗೆ ಲಾಂಚ್ ಆಗಿದೆ. ಮಂಗಳೂರಿಗೆ ಲಾಂಚ್ ಆಗಿರುವ ಸಂದರ್ಭದಲ್ಲಿ ನಾನು ಈ ಒಂದು ಜುಬಿಲೆಂಟ್ ಮೋಟಾರ್ಸ್ ವರ್ಕ್ಸ್ ಲಿಮಿಟೆಡ್ ಇದರ ಕಂಪನಿಯ ಮುಖ್ಯಸ್ಥರನ್ನು ಕಾಣ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೆಂಗಳೂರು, ಬಾಂಬೆ, ಡೆಲ್ಲಿ ಅಂತಹ ಒಂದು ದೊಡ್ಡ ನಗರಕ್ಕೆ ಬಿಟ್ಟು ಸೆಕೆಂಡ್ ಟೈರ್ ಸಿಟಿ ಅಂತ ಹೇಳುವಂಥ ನಗರವಾದಂಥ ಮಂಗಳೂರಿನಲ್ಲಿ, ಸೆಕೆಂಡ್ ಟೈರ್ ಸಿಟಿ ಆಗಿರುವಂಥ ಮಂಗಳೂರು ಇಡೀ ದೇಶದಲ್ಲಿ ಅತ್ಯಧಿಕವಾಗಿ 2ನೇ ಸ್ಥಾನದಲ್ಲಿರುವಂಥದ್ದು ಪರ್ಚೇಸ್ನಲ್ಲಿ ಯಾವುದು ಅಂತ ಹೇಳಿದ್ರೆ, ಒಂದು ಗೋಲ್ಡ್, ಇನ್ನೊಂದು ಕಾರ್. ಸೆಕೆಂಡ್ ಟೈರ್ ಸಿಟಿಯಲ್ಲಿ ಅತ್ಯಧಿಕವಾಗಿ ಕಾರ್ ಪರ್ಚೇಸ್ ಆಗುವ ಸೆಕೆಂಡ್ ಬಿಗ್ಗೆಸ್ಟ್ ಸೆಕೆಂಡ್ ಟೈರ್ ಸಿಟಿ ಯಾವುದು ಅಂತ ಹೇಳಿದ್ರೆ ಅದು ಮಂಗಳೂರು. ಹಾಗಾಗಿ ಮಂಗಳೂರಿನಲ್ಲಿ ಎಲ್ಲ ಬ್ರ್ಯಾಂಡ್, ನೀವು ಗೋಲ್ಡ್ ಶೋರೂಮ್ ನೋಡಿದ್ರೆ ಬಹಳ ದೊಡ್ಡ ರೀತಿಯ ಗೋಲ್ಡ್ ಶೋರೂಮ್ಗಳು ಮಂಗಳೂರಿನಲ್ಲಿ. ಹಾಗಾಗಿ ಬಹಳ ದೊಡ್ಡ ಕನ್ಸಂಪ್ಷನ್ ಮಾಡುವಂಥ ಆರ್ಥಿಕ ಶಕ್ತಿ ಹೊಂದಿದಂಥ ಜನರು ಮಂಗಳೂರಿನಲ್ಲಿದ್ದಾರೆ. ಅದು ನಮಗೆ ಹೆಮ್ಮೆ, ನಮಗೆ ಖುಷಿ, ನಮಗೆ ಸಂತೋಷ ಕೊಡುವಂಥ ವಿಚಾರ. ಇವತ್ತು ಬಹಳ ಸಂತೋಷ ಏನು ಅಂತ ಹೇಳಿದ್ರೆ, ಪ್ರಾರಂಭದ ಬ್ರ್ಯಾಂಡ್ಗಳಿಗೆ ಉದ್ಘಾಟನೆಗೆ ನನಗೆ ಬಂದಿದೆ. ಇವತ್ತು 3ನೇ ಬಾರಿ ಈ ಒಂದು ಶೋರೂಮಿಗೆ ನಾನು ಬರ್ತಾ ಇದ್ದೇನೆ. ಬಹಳ ಪ್ರೀತಿಯನ್ನು ಇಟ್ಟು ನನಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೀರಿ, ನಾನು ಬಂದಿದ್ದೇನೆ. ಇವತ್ತು ಸಂತೋಷ ಏನು ಅಂತ ಹೇಳಿದ್ರೆ, ಕಾರನ್ನು ಕಣ್ಣಲ್ಲಿ ಕಾಣದೆ ಖಾಲಿ ಸಾಮಾಜಿಕ ಜಾಲತಾಣದಲ್ಲಿ ಕಂಡು 30 ಕಾರುಗಳು ಬುಕ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಈ ಹಿಂದಿನ ಸರ್ವಿಸ್ ಮತ್ತು ಕೆಲಸ ಕಾರ್ಯಗಳು ಜನರು ಒಪ್ಪಿಕೊಂಡಿದ್ದಾರೆ. ಸೊ ಇಟ್ ಇಸ್ ವಂಡರ್ಫುಲ್ ಸರ್ವಿಸ್ ಯು ಹ್ಯಾವ್ ಗಿವನ್, ಆ್ಯಂಡ್ ಇಟ್ ಇಸ್ ರಿಯಲಿ